ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಾ ಪ್ರಿಯರೇ? ಯೇಸು ನಾಮದಲ್ಲಿ ನಾನು ನೀವು ಚೆನ್ನಾಗಿರ್ತೀವಿ. ಏಕೆಂದರೆ ನಮ್ಮ ಅರಸ, ನಮ್ಮ ಒಡೆಯ, ನಮ್ಮ ರಾಜ, ನಮ್ಮ ಸರ್ವಸ್ವ ನಮ್ಮ ಯೇಸು. ಪ್ರಿಯರೇ, ಒಂದಿನ ಒಬ್ಬರು ನನ್ನ ಹತ್ರ ಅರ್ಜೆಂಟ್ ಕಾಲ್ ಮಾಡಿ, ನನಗೆ ಹತ್ತಿರದಲ್ಲೇ ಇರುವವರು ಅರ್ಜೆಂಟ್ ಕಾಲ್ ಮಾಡಿ, ಸಿಸ್ಟರ್ ನಾವು ಮನೆ ತನಕ ಸ್ವಲ್ಪ ಬರಬೇಕು ಅಂದರು. ನನಗೆ ಏನೋ ಸ್ವಲ್ಪ ಕೆಲಸ ಇತ್ತು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದೆ. ಇಲ್ಲ ಸಿಸ್ಟರ್, ಪ್ಲೀಸ್ ಬರಲೇಬೇಕು, ಅರ್ಜೆಂಟಾಗಿ ಬರಲೇಬೇಕು, ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ಬರಲೇಬೇಕು. ನನ್ನ ಕೆಲಸ ಎಲ್ಲ ಬಿಟ್ಟು ಒಂದು ಆಟೋ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋದೆ. ಮನೆ ಹತ್ರ ಹೋದಾಗ ದೊಡ್ಡ ಮನೆ ಅವ್ರದ್ದು, ತುಂಬ ದೊಡ್ಡ ಮನೆ, ಒಳ್ಳೆ ಶ್ರೀಮಂತರು. ನನಗೆ ತುಂಬ ವರ್ಷದಿಂದ ಪರಿಚಯ ಅವರಿಗೆ. ನಾನು ಬೆಂಗಳೂರಿಗೆ ಬಂದು ಒಂದು 2-3 ವರ್ಷ ಆದಮೇಲೆ ನನಗೆ ಅವರ ಪರಿಚಯ ಆಗಿದ್ದು. ಆಗದಿಂದ ನನ್ನ ಹತ್ರ ಚೆನ್ನಾಗಿದ್ದಾರೆ. ನಾನು ಹೋದ ತಕ್ಷಣ ಕೂತ್ಕೊಳ್ಳಿ ಸಿಸ್ಟರ್ ಅಂತ ಹೇಳಿದರು. ಕೂತ್ಕೊಂಡೆ. ಒಂದು ಗ್ಲಾಸ್ ನೀರು ತಂದು ಕೊಟ್ಟರು. ಕಾಫಿ ಗಿಫಿ ಏನಾದರೂ ಕೊಡಲಾ ಅಂತ ಕೇಳಿದ್ರು. ಏನು ಬೇಡಪ್ಪ ಅಂದೆ. ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಕೊಟ್ಟರು, ಕುಡಿದೆ. ಏನು ಸಿಸ್ಟರ್ ಹೇಳಿ ಅಂತ ಹೇಳಿದೆ. ಅವರು ಬಾಗಿಲು ಹಾಕಿ ಬೋಲ್ಟ್ ಹಾಕಿದ್ರು. ನಾನು ಕೇಳಿದೆ, ಯಾಕೆ ಬಾಗಿಲಲ್ಲಿ ಹಾಕಿ ಬೋಲ್ಟ್ ಹಾಕ್ತಾ ಇದ್ದೀರಾ? ಇಲ್ಲ ಸಿಸ್ಟರ್, ತುಂಬ ಸೀರಿಯಸ್ ಮ್ಯಾಟರ್. ನಾನು ಹೇಳಿದೆ, ಅಂಥ ಸೀರಿಯಸ್ ಏನಿದೆ ಅಪ್ಪ, ದೇವ್ರು ನಿಮಗೆಲ್ಲ ಕೊಟ್ಟಿದ್ದಾರಲ್ಲ, ಒಳ್ಳೆ ಗಂಡ, 3 ಮಕ್ಕಳು, ಮಕ್ಕಳೆಲ್ಲ ಸೆಟ್ಲಾಗಿದ್ದಾರೆ, ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ, ಚಂದ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಅಂತಹ ಸೀರಿಯಸ್ ಏನಿದೆ ಅಂತ ಕೇಳಿದೆ. ಅಳಕ್ಕೆ ಶುರು ಮಾಡಿದ್ರು. ನಾನು ಯಾಕೆ ಬದುಕಬೇಕು ಸಿಸ್ಟರ್? ನಾನೊಂಚೂರು ಅವ್ರನ್ನ ಹಿಂಗೆ ನೋಡಿದೆ. ಇವರು ಯಾಕೆ ಬದುಕಬೇಕು ಅಂತ ನನ್ನ ಹತ್ರ ಕೇಳಿದರೆ, ನೀವು ಯಾಕೆ ಬದುಕ್ತಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ, ನನ್ನ ಮಕ್ಕಳಿಗಾಗಿ, ನನ್ನ ಯೇಸಪ್ಪನಿಗಾಗಿ, ನನ್ನ ಕುಟುಂಬಕ್ಕಾಗಿ ನಾವು ಬದುಕ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇವರು ನನ್ನ ಹತ್ರ ಕೇಳ್ತಿದ್ದಾರೆ, ನಾನು ಯಾಕೆ ಬದುಕಬೇಕು ಸಿಸ್ಟರ್? ಪುನಃ ನಾನೊಂಚೂರು ಹಿಂಗೆ ಮುಖ ನೋಡಿದೆ. ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ನೀವು ಯಾಕೆ ಬದುಕ್ತಿದ್ದೀರಾ. ಗೋಳೋ ಅಂತ ಅಳಕ್ಕೆ ಶುರು ಮಾಡಿದ್ರು. ಏನಾಯ್ತಪ್ಪ ಹೇಳಿ ಅಂದೆ. ಸಿಸ್ಟರ್, ನನ್ನ 2 ಕಿಡ್ನಿ ಹೋಗ್ಬಿಟ್ಟಿದೆ. ಗುಂಡ್ಕಲ್ ಥರ ಇದ್ದೀರಾ, 2 ಕಿಡ್ನಿ ಹೋಗ್ಬಿಟ್ಟಿದ್ಯಾ, ಅದೆಂಗೆ, ಏನಾಯಿತು? ನಂಗೆ ಗೊತ್ತಿಲ್ಲ ಸಿಸ್ಟರ್. ನಾನು ಇನ್ನು ಯಾಕೆ ಬದುಕಬೇಕು ಸಿಸ್ಟರ್? ನನ್ನ 2 ಕಿಡ್ನಿ ಹೋಯ್ತು, ನಾನು ಯಾಕೆ ಬದುಕಬೇಕು? 2 ಕಿಡ್ನಿ ಹೋದಾಗ ನಾನು ಯಾಕೆ ಬದುಕಬೇಕು ಅಂತ ಅಳ್ತಾ ಇದ್ದಾರೆ. ನಾನು ಕೇಳಿದೆ, ನಿಮ್ಮ ಒಳ್ಳೆ ವಯಸ್ಸಲ್ಲಿ, ಯೌವನ ಪ್ರಾಯದಲ್ಲಿ ಯಾವಾಗಾದರೂ ನಾನು ಯಾಕೆ ಬದುಕಬೇಕು ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲ. ಮದುವೆ ಸಮಯ ಆದಾಗಾದರೂ ಯೋಚನೆ ಮಾಡಿದ್ದೀರಾ ನಾನು ಯಾಕೆ ಬದುಕಬೇಕು ಅಂತ? ಇಲ್ಲ. ಮಕ್ಕಳಾದ್ಮೇಲೆ ಆದರೂ ಯೋಚನೆ ಮಾಡಿದ್ದೀರಾ ನಾನು ಯಾಕೆ ಬದುಕಬೇಕು ಅಂತ? ಇಲ್ಲ. ಈಗ 2 ಕಿಡ್ನಿ ಹೋದ ಅವಸ್ಥೆಯಲ್ಲಿ ಕೇಳ್ತಾ ಇದ್ದಾರೆ, ನಾನು ಯಾಕೆ ಬದುಕಬೇಕು? ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅವರು ನನ್ನ ಹತ್ರ ಹೇಳಕ್ಕೆ ಶುರು ಮಾಡಿದ್ರು. ನಾನು ಮದುವೆ ಆಗಿ ಬರುವಾಗ ನಮ್ಮ ಕುಟುಂಬದಲ್ಲಿ ಊಟ ಮಾಡೋಕ್ಕೆ ಕೂಡ ಇರಲಿಲ್ಲ. ನಮ್ಮ ಅಪ್ಪನ ದಯೆಯಿಂದ ನಮ್ಮ ಅಪ್ಪ ನನ್ನ ಗಂಡನಿಗೆ ಬಿಸ್ನೆಸ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಬಿಸ್ನೆಸ್ ಒಳ್ಳೆ ಅಭಿವೃದ್ಧಿ ಆಯಿತು. ನಾನು ನನ್ನ ಗಂಡ ರಾತ್ರಿ ಹಗಲು ದುಡಿದ್ವಿ. ಅದರ ಪರಿಣಾಮ ನಮಗೀಗ ಒಳ್ಳೆ ದೊಡ್ಡ ಮನೆ ಇದೆ. 2-3 ಕಡೆ ಬಾಡಿಗೆ ಬರುತ್ತೆ ಸಿಸ್ಟರ್. ಲಕ್ಷಾಂತರ ರೂಪಾಯಿ ಈಗ ಬಾಡಿಗೆ ಬರುತ್ತೆ. 3 ಗಂಡು ಮಕ್ಕಳು ನಮಗೆ. 3 ಗಂಡು ಮಕ್ಕಳನ್ನು ಮದುವೆ ಆಯಿತು. ಎಲ್ಲ ಚೆನ್ನಾಗಿದ್ದಾರೆ, ವೆಲ್ ಸೆಟಲ್ಡ್. ಆದರೆ ನನಗೀಗ 2 ಕಿಡ್ನಿ ಹೋದಾಗ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿಬಿಟ್ರು. ನನ್ನ 3 ಮಕ್ಕಳು ನನ್ನನ್ನು ನೋಡ್ತಾ ಇಲ್ಲ. ಎಲ್ಲ ಪಕ್ಕದಲ್ಲೇ ಇದ್ದಾರೆ. ಯಾರಿಗೂ ಈಗ ನಾನು ಬೇಡ. ಪ್ರಿಯರೇ, ನೆನೆಸ್ಬೇಕು, ಕಷ್ಟಪಟ್ಟು ಅಪ್ಪನ ಮನೆಯಿಂದ ತಂದ ದುಡ್ಡಲ್ಲಿ ಒಳ್ಳೆ ಬಿಸ್ನೆಸ್ಗೆ ಗಂಡನಿಗೆ ಸಪೋರ್ಟ್ ಮಾಡಿ 3 ಮಕ್ಕಳನ್ನ ಹೆತ್ತು ಹೊತ್ತ ಆ ಮಹಾತಾಯಿ ಹೇಳ್ತಾ ಇದ್ದಾರೆ, ಈಗ ನನ್ನ ಗಂಡನಿಗೆ ನನ್ನ ಬೇಡ, ನನ್ನ 3 ಮಕ್ಕಳಿಗೆ ನನ್ನ ಬೇಡ. ಈ ಮನೆಯಲ್ಲಿ 8 ಕಿಡ್ನಿ ಇದೆ ಸಿಸ್ಟರ್. ಒಬ್ಬರು ಕೂಡ 1 ಕಿಡ್ನಿ ದಾನ ಮಾಡಲ್ಲ ನನಗೆ. 8 ಕಿಡ್ನಿ ಇದೆಯಾ? ಅದ್ಯಾವುದೆಲ್ಲ ಕಿಡ್ನಿ? ನನ್ನ ಗಂಡಂದು 2 ಕಿಡ್ನಿ, ನನ್ನ ಮಕ್ಕಳದು 6 ಕಿಡ್ನಿ, ಟೋಟಲ್ 8 ಕಿಡ್ನಿ ಇದೆ ಸಿಸ್ಟರ್. 8 ಕಿಡ್ನಿ ಇದೆ. 1 ಕಿಡ್ನಿ ನನಗೆ ಕೊಡ್ಬೋದಲ್ಲ. ಹೋಗ್ಲಿ ಬಿಡಿ ಸಿಸ್ಟರ್, ನನ್ನ ಗಂಡ ಆದರೆ ಬೇರೆಯವರು, ಬೇರೆ ಹೊರಗಡೆಯಿಂದ ಬಂದವರು ನನ್ನನ್ನು ಮದುವೆ ಆದ್ರೆ ಅಷ್ಟೇ. ಆದರೆ ನನ್ನ ಮಕ್ಕಳು ನಂದಲ್ವಾ? 6 ಕಿಡ್ನಿ ಉಂಟಲ್ಲ, ಯಾರಾದರೂ ಒಬ್ಬರಾದರೂ ಕೊಡಲ್ವಾ? ಕೊಡೋದು ಬೇಡವಾ? ನಾನು ಅವರಿಗಾಗಿ ಎಲ್ಲ ಮಾಡಿದ್ದೀನಲ್ಲ. ಅಳಕ್ಕೆ ಶುರು ಮಾಡಿದ್ರು. ಯೋಚನೆ ಮಾಡಿ, ಇವತ್ತು ನೀವು ಯಾವುದಕ್ಕಾಗಿ ಬದುಕ್ತಾ ಇದ್ದೀರಾ? ಯೇಸುವಿಗೆ ಸಾಕ್ಷಿಯಾಗಿ ಬದುಕ್ತಾ ಇದ್ದೀರಾ? ದ್ವೇಷ ಅವರಲ್ಲಿ, ಅಷ್ಟು ಕೋಪ, ಅಷ್ಟು ರೋಷ.
ನಾನು ಹೇಳಿದೆ, ಅವರಿಗೆ ಕೊಡಕ್ಕೆ ಆಗದಂತಹ ಅವಸ್ಥೆಗಳು, ಕಾರಣಗಳು ಎಷ್ಟೋ ಇರ್ಬೋದು. ಒಂದು ಭಯ ಇರ್ಬೋದು, ನನಗೆ ನನ್ನ ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನಾಳೆ ನನಗೆ ಏನಾದರೂ ಸಂಭವಿಸಿದರೆ. ಈಗ ಅವರು ಬೇರೆ ಕುಟುಂಬ, ಸಪ್ರೇಟ್ ಕುಟುಂಬ, ಅವರ ಹೆಂಡತಿ ಬಿಡದೇ ಇರ್ಬೋದು. ನಿಮ್ಮ ಗಂಡನಿಗೂ ನಿಮ್ಮ ಹಾಗೆ ಪ್ರಾಯ ಆಗಿದೆ, ಅವರಿಗೆ ಹೆದರಿಕೆ ಇರುತ್ತೆ, ನನ್ನ ಹೆಂಡತಿಗೆ ಒಂದು ಕಿಡ್ನಿ ಕೊಟ್ಬಿಟ್ರೆ ನಾನು ಬದುಕ್ತೀನ ಇಲ್ವೋ ಅಂತ ಒಂದು ಭಯ ಇರುತ್ತೆ. ಆದರೂ ಜೊತೆಗಾದರೂ ಇರ್ಬೋದಿತ್ತಲ್ಲ. ನಾನು ಹೇಳ್ದೆ ಅದು ಇರ್ಬೋದಿತ್ತು. ಇವರಿಗೆ ದ್ವೇಷ, ರೋಷ, ಗಂಡನ ಮೇಲೆ ದ್ವೇಷ, 3 ಮಕ್ಕಳ ಮೇಲೆ ದ್ವೇಷ. ಇವ್ರು ಹೇಳೋದು ನನ್ನಿಂದಲೇ ಎಲ್ಲ ಆಯಿತು, ನನ್ನ ಮಕ್ಕಳನ್ನ ನಾನು ಸಾಕಿದೆ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ, ನನ್ನ ಗಂಡನಿಗೆ ಆ ತಾಯಿ ಮನೆಯಿಂದ ತವ್ರ ಮನೆಯಿಂದ ಲಕ್ಷಾಂತರ ರೂಪಾಯಿ ತಂದು ಕೊಟ್ಟೆ, ಎಲ್ಲ ಕೊಟ್ಟೆ ಸಿಸ್ಟರ್. ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು. ಅವರು ಉದ್ಧಾರ ಆಗಲ್ಲ, ಅವ್ರು ಹಾಳಾಗಿ ಹೋಗ್ತಾರೆ, ಅವ್ರು ಹಂಗೆ ಹೋಗ್ತಾರೆ, ಅವ್ರು ಹಿಂಗೆ ಹೋಗ್ತಾರೆ. ನಾನು ಹೇಳಿದೆ, ನಿಮ್ಮ ದ್ವೇಷನೇ ನಿಮ್ಮ ರೋಗಕ್ಕೆ ಕಾರಣ ಆಗಿರೋದು. ಹೃದಯದಿಂದ ಕ್ಷಮಿಸಿ. ನೀವೇನು ಮಾಡ್ತಾ ಇಲ್ಲ. ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಶಕ್ತಿ ಕೊಟ್ಟಿದ್ದು ಆ ಯೇಸು. ನಿಮ್ಮ ಅಪ್ಪ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ, ದುಡ್ಡು ಕೊಡಲಿಕ್ಕೆ ಮನಸ್ಸು ಕೊಟ್ಟಿದ್ದು ಆ ಯೇಸು. ನೀವು ಏನೂ ಅಲ್ಲ, ನೀವೊಂದು ನೆಪ ಅಷ್ಟೇ. ನೀವೊಂದು ನೆಪ. ನಿಮ್ಮ ಕುಟುಂಬಕ್ಕೆ ನೀವೊಂದು ಆಧಾರ ಆಗಿದ್ದು ನೀವೊಂದು ನೆಪ ಅಷ್ಟೇ. ಕ್ಷಮಿಸ್ಬಿಡಿ ಹೃದಯದಿಂದ. ತುಂಬ ಹೊತ್ತು, 1 ಗಂಟೆ ಕಾಲ, 1.5 ಗಂಟೆ ಕಾಲ ಅವ್ರ ಹತ್ರ ಮಾತಾಡಿದೆ ನಾನು ಹೇಳಿದೆ, ಕೊಲೋಸಿ 3:13 ಹೇಳುತ್ತೆ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ಕ್ಷಮಿಸಿ. ಕ್ಷಮಿಸ್ಬಿಡಿ, ಪ್ರೀತಿಸಿ, ಸಹಿಸಿ. ಆ 2 ಕಿಡ್ನಿನ ಹೊಸ ಕಿಡ್ನಿಯಾಗಿ ಮಾರ್ಪಡಿಸಲಿಕ್ಕೆ ಯೇಸಪ್ಪನಿಗೆ ಸಾಧ್ಯ. ಪ್ರಿಯರೇ, ಡಯಾಲಿಸಿಸ್ ಇಲ್ಲದೆ, ಯಾವ ಕಿಡ್ನಿ ಟ್ರಾನ್ಸ್ಪರೆಂಟ್ ಇಲ್ಲದೆ ಆ ಸಹೋದರಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅವರ ಕ್ರಿಯಾಟಿನ್ ಎಷ್ಟಿದೆ, ನನಗೆ ಗೊತ್ತಿಲ್ಲ. ನಾನು ಆರಾಮಾಗಿದ್ದೀನಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರು ಕ್ಷಮಿಸಿದ್ದು. ಒಬ್ಬರನ್ನ ಕ್ಷಮಿಸ್ಬೇಕಾದ್ರೆ ಕೆಲವು ಸೂತ್ರಗಳಿದೆ ನಮ್ಮ ಹತ್ರ. ಆ ಸೂತ್ರಗಳನ್ನ ನಾವು ಪಾಲಿಸಲೇಬೇಕು. ಸುಮ್ಮನೆ ಕ್ಷಮಿಸಕ್ಕಾಗಲ್ಲ. ಇರ್ಬೋದು ನಿಮ್ಮ ಬೆನ್ನ ಹಿಂದೆ ಚಾಕು ಹಾಕಿದವರು, ನಿಮ್ಮ ಬಗ್ಗೆ ಮಾತಾಡಿದವರು, ಇಲ್ಲ ಸಲ್ಲದನ್ನು ಹೇಳಿದವರು, ನಿಮ್ಮ ಹೆಸರು ಹಾಳು ಮಾಡಿದವರು, ನಿಮ್ಮ ಕುಟುಂಬ ಹಾಳು ಮಾಡಿದವರು, ನಿಮ್ಮ ಗಂಡನ ಕಿತ್ಕೊಂಡವರು, ನಿಮ್ಮ ಹೆಂಡತಿನ ಕಿತ್ಕೊಂಡವರು, ನಿಮ್ಮ ಹಣವನ್ನು ತೆಕ್ಕೊಂಡು ವಾಪಸ್ ಕೊಡದೇ ಇರುವವರು, ನಿಮ್ಮನ್ನು ಬೀದಿಗೆ ತಂದವರು, ಪ್ರೀತಿ ಪ್ರೇಮ ಅಂತ ಹೇಳುವ ಹೆಸರಲ್ಲಿ ನಿಮ್ಮ ಶರೀರವನ್ನು ಹಾಳು ಮಾಡಿದವರು, ನಂಬಿಸಿ ದ್ರೋಹ ಮಾಡಿದವರು, ಏನೇ ಇರಲಿ ಯೇಸು ಹೇಳ್ತಾರೆ, ನಾನು ಕ್ಷಮಿಸಿದಂತೆ ಕ್ಷಮಿಸು. ಥೂಂತ ಮುಖ ಕುಗುಳಿದ್ರು, ಕಣ್ಣಿಗೆ ಬಟ್ಟೆ ಕಟ್ಟಿ ಗುದ್ದುಬಿಟ್ಟು ಹೇಳಿದ್ರು, ನಿನ್ ದೇವ್ರ ಪುತ್ರ ತಾನೇ, ನಿನ್ ಗುದ್ದಿದವ್ರು ಯಾರು ಅಂತ ಹೇಳೋಸಿ. ಹೊಡೆದ್ರು ಕೊರಡೆಯಿಂದ, ಮಾಂಸ ಕಿತ್ಕೊಂಡು ಬಂತು. ಫ್ಯಾಷನ್ ಆಫ್ ದ ಕ್ರೈಸ್ಟ್ ನಾವೆಲ್ಲ ನೋಡಿದ್ದೀವಲ್ಲ ಮೂವಿ. ಅದರಲ್ಲಿ ಒಬ್ರು ಗುರುಗಳು ಹೇಳ್ತಾರೆ, 0.1 ಕೂಡ ಅವರಿಗೆ ಕಷ್ಟ ಇಲ್ಲ, ಅದು ಏನೂ ಅಲ್ಲ ಅಂತೆ. ಯೇಸುನ ಶಿಲುಬೆ ಮೇಲೆ ಹಾಕಿದಾಗ ಅವ್ರ ಮೇಲೆ ಮಾಂಸನೇ ಇರಲಿಲ್ಲ, ಚರ್ಮನೇ ಇರಲಿಲ್ಲ ಅಂತೆ. ಅಷ್ಟರ ಮಟ್ಟಿಗೆ ಹಿಂಸೆ ಮಾಡಿದ್ರು. ಆದರೂ ಯೇಸು ಹೇಳಿದ್ರು, ಪಿತನೇ, ಅವರೇನು ಮಾಡುತ್ತಿರುವರೋ ಅವರು ಅರಿಯರು, ಅವರನ್ನು ಮನ್ನಿಸಿರಿ. ಕ್ಷಮಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ, ಮೊದಲನೆಯದು ನಾವು ತೀರ್ಮಾನ ತಗೋಬೇಕು. ಬೇರೆಯವರಲ್ಲ, ನನಗೆ ಆರೋಗ್ಯ ಬೇಕು. ಎಷ್ಟೋ ಮಂದಿಗೆ ಬಿಸ್ನೆಸ್ ಏಳಿಗೆ ಕಾಣಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಆರೋಗ್ಯ ಇಲ್ಲ, ಮಕ್ಕಳಲ್ಲಿ ಅಭಿಷೇಕ ಇಲ್ಲ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇಲ್ಲ, ಕುಟುಂಬದಲ್ಲಿ ಏನೇ ಮಾಡಿದ್ರು ಸಂಬಳ ಆದ ತಕ್ಷಣ ಸಂಬಳದ ಚೀಲ ತೂತ, ಯಾವಾಗಲೂ ಕಣ್ಣೀರು, ಯಾವಾಗಲೂ ದುಃಖ, ಯಾವುದೇ ನೋವು, ಯಾವಾಗಲೂ ಸೋಲು, ಯಾವಾಗಲೂ ನಿರಾಶೆ ಎಲ್ಲ ಇದೆ. ಆದರೆ ಏನೂ ಇಲ್ಲದ ಅವಸ್ಥೆ. ತೀರ್ಮಾನ ತಗೋ. ಇವತ್ತು ಫಸ್ಟ್ ನೀನು ತೀರ್ಮಾನ ತೆಗಿಬೇಕು. ನಾನು ಕ್ಷಮಿಸ್ತೀನಿ. ಬರುವಾಗ ಏನು ಒತ್ತು ತಂದಿಲ್ಲ. ಈ ಮೋಸ ವಂಚನೆ ಮಾಡಿದ್ರಲ್ಲ, ಈ ನಂಬಿಕೆ ದ್ರೋಹ ಮಾಡಿದ್ರಲ್ಲ, ನಿನ್ನ ಹೆಸರನ್ನು ಹಾಳು ಮಾಡಿದ್ರಲ್ಲ, ನಿನ್ನ ಆಸ್ತಿನ ಕಿತ್ತುಕೊಂಡ್ರಲ್ಲ, ನಿನ್ನನ್ನು ಬೀದಿಗೆ ತಂದ್ರಲ್ಲ, ಅವ್ರು ಯಾರು ನಿನ್ನ ಜೊತೆಗೆ ನೀನು ಹುಟ್ಟಿ ಬರುವಾಗ ಬಂದಿಲ್ಲ. ಅವ್ರು ಯಾರು ನೀನು ಸತ್ತು ಹೋಗುವಾಗ ಅವ್ರನ್ನ ಯಾರನ್ನ ಕರ್ಕೊಂಡು ಹೋಗಲ್ಲ. ನಿನಗೆ ಆಶೀರ್ವಾದ ಬೇಕಾ? ನಿನ್ನ ಕುಟುಂಬದಲ್ಲಿ ಏಳಿಗೆ ಕಾಣಬೇಕಾ? ನೀನು ಕ್ಷಮಿಸ್ತೀನಿ ಅಂತ ಹೇಳಿ ಮೊದಲನೆಯದಾಗಿ ತೀರ್ಮಾನ ಮಾಡು. ಮೊದಲನೆಯದಾಗಿ ಏನು ಮಾಡಬೇಕಂದ್ರೆ ತೀರ್ಮಾನ ತಗೋಬೇಕು. ನಾನು ಕ್ಷಮಿಸ್ತೀನಿ. ಯೇಸು ಕ್ಷಮಿಸಿದ ರೀತಿಯಲ್ಲಿ ನಾನು ಕ್ಷಮಿಸ್ತೀನಿ. ಎರಡನೆಯದು, ನಾನು ವಾಕ್ಯವನ್ನು ಅನುಸರಿಸ್ತೀನಿ, ನಾನು ವಾಕ್ಯವನ್ನು ಪಾಲಿಸ್ತೀನಿ. ಯೇಸು ಹೇಳಿದ್ರು, ಏನು ಬೇಕಾದ್ರೆ ಆಗಿರಲಿ ನೀನು ಕ್ಷಮಿಸು, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಏಸಪ್ಪ ಅದು ಹೆಂಗಾಗುತ್ತೆ?
ಅವಳು ತಾನೇ ಮೊದಲು ನನ್ನ ಹತ್ರ ಜಗಳಕ್ಕೆ ಬಂದ್ಲು. ಏಸಪ್ಪ ನನ್ನ ಗಡ್ಡ ನನಗೆ ಏನು ಮಾಡಲ್ಲ, 24 ಗಂಟೆ ತಿಂದು ಸರಿ ಕುಡಿದು ಮಲ್ಕೊಂಬಿಟ್ಟು ಬಿದ್ದಿದ್ದಾನೆ, ಒಂದು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ನಾನು ಹೆಂಗೆ ಕ್ಷಮಿಸ್ಲಿ? ನನ್ನ ಹೆಂಡತಿ 24 ಗಂಟೆ ಟಿ ವಿ ಮುಂದೆನೇ ಇದ್ದುಕೊಂಡು ವಟ 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 ಅಂತ ಡೋಂಕರ ಕಪ್ಪೆ ಥರ ವಾಟ ಗುಟ್ಟತಾನೆ ಇರ್ತಾಳೆ. ನಾನು ಹೆಂಗೆ ಕ್ಷಮಿಸ್ಲಿ? ನನ್ನ ಪಕ್ಕದ ಮನೆಯವಳು ನನಗೇನು ಮಾಡಿಲ್ಲ, ಎಲ್ಲ ಒಳ್ಳೇದೇ ಮಾಡಿದೆ, ಆದರೂ ನನ್ನ ಬೆನ್ನಿಗೆ ಚಾಕು ಹಾಕ್ಬಿಟ್ಲು. ಹೆಂಗೆ ಕ್ಷಮಿಸ್ಲಿ? ಯೇಸು ಹೇಳ್ತಾರೆ, ನಿನಗೆ ಆಶೀರ್ವಾದ ಬೇಕಾದರೆ ನೀನು ಕ್ಷಮಿಸು, ಆಶೀರ್ವಾದ ಬೇಕಾದರೆ ನೀನು ಕ್ಷಮಿಸು. ನಿನ್ನ ಶತ್ರುಗಳಿಗಾಗಿ ನೀನು ಪ್ರಾರ್ಥಿಸು, ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸು, ಆಗ ನೀನು ದೇವರ ಮಗುವಾಗ್ತೀಯ. ಮತ್ತಾಯ 5:44-45. ಇವತ್ತಿನಿಂದ ವಾಕ್ಯವನ್ನು ಅನುಸರಿಸಲಿಕ್ಕೆ, ಪಾಲಿಸಲಿಕ್ಕೆ ಶುರು ಮಾಡು. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಏಳಿಗೆ ಆಗ್ತದೆ. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಖಂಡಿತವಾಗಿಯೂ ಒಂದು, ನೀನು ತೀರ್ಮಾನ ತೆಕೋ. ಎರಡನೆಯದು, ವಾಕ್ಯವನ್ನು ಪಾಲಿಸು. ಏನು ಓದ್ತೀವಿ, ಏನು ಕೇಳ್ತೀವಿ, ಪಾಲಿಸು. ನೋಡಿ ಪ್ರಿಯರೇ, ಅನೇಕರ ಜೀವನದಲ್ಲಿ ಧ್ಯಾನಕೂಟಕ್ಕೆ ಹೋಗಿ ಬಂದಾಗ ಸಾಕ್ಷಿ ಹೇಳ್ತಾರೆ, ನನಗೆ ಅದು ಬಿಟ್ಟೋಯ್ತು, ಇದು ಬಿಟ್ಟೋಯ್ತು, ಹಿಂಗಾಯ್ತು, ಹಂಗಾಯ್ತು, ಅದ್ಭುತಗಳಾಯ್ತು. ಅವರು ಕ್ಷಮಿಸೋದ್ರ ಕಾಲಿಡಿದು, ಏಸಪ್ಪ ಇದು ನಿನ್ನ ಕಾಲು ಅಂತ ನೆನ್ಸ್ಕೊತೀನಿ ಸ್ವಾಮಿ, ಅವ್ರನ್ನ ನಾನು ಕ್ಷಮಿಸ್ತೀನಿ ಅಂತ ಗೊಳೋ ಅಂತ ಅಳ್ತಾರೆ. ಎಷ್ಟೋ ಧ್ಯಾನಕೂಟದಲ್ಲಿ ನೋಡಿದ್ದೀನಿ. 10 ಕರೆದು ಪಶ್ಚಾತ್ತಾಪ ಪಡ್ತಾರೆ. ಮೂರನೆಯದು ಕ್ಷಮಿಸ್ಬೇಕು ಅಂತ ಇದ್ರೆ ನಿನ್ನಲ್ಲಿ ಆ ವಿಧೇಯತೆ ಇರಬೇಕು. ಸಂತ ಜೋಸೆಫರನ್ನ ನೋಡಿ, ಅವರು ಯಾವತ್ತೂ ಗೊಣಗುಟ್ಲಿಲ್ಲ. ಯಾವತ್ತಾದ್ರೂ ಮರಿಯಮ್ಮನ ಹತ್ರ, ಮಾತೆ ಮರಿಯಮ್ಮನ ಹತ್ರ ಹೇಳಿದಾರ ಅವರು? ಎಲ್ಲಾದ್ರೆ ಚರಿತ್ರೆಯಲ್ಲಿ ಇದೆಯಾ? ನೀನ್ ತಾನೇ ಮದುವೆಗೆ ಮೊದಲು ಪ್ರೆಗ್ನೆಂಟ್ ಆಗಿದ್ದು, ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ನಾನು ಯಾಕೆ ನಿನ್ನ ಜೊತೆ ಈಜಿಪ್ಟಿಗೆ ಬರಬೇಕು, ನಾನು ಯಾಕೆ ಆ ಮಗುನ ಇದು ಮಾಡಬೇಕು, ಕಷ್ಟಪಡಬೇಕು, ಆಚಾರಿ ಕೆಲಸ ಮಾಡಬೇಕು, ಬಡಗಿ ಕೆಲಸ ಮಾಡಬೇಕು? ಯಾವುದಾದ್ರೂ ಗೊಣಗುಟ್ಟಿದಾರ? ನಂದಲ್ಲ ತಪ್ಪು ನಿಂದೇ ತಪ್ಪು, ನಂದಲ್ಲ ತಪ್ಪು ನಿಂದೇ ತಪ್ಪು ಗೊಣಗುಟ್ಟಿದಾರ? ಇಲ್ಲ. ಅದೇ ರೀತಿಯಲ್ಲಿ ಆ ತಪ್ಪನ್ನು ಬೇರೆಯವರ ಮೇಲೆ ಒರಿಸದೆ ರಾಜಿ ಆಗ್ಬಿಡೋದು. ಹೋಗ್ಲಿ ಬಿಡತ್ಲಾಗಿ, ಏನು ಹೆಚ್ಚು ಮಾಡ್ತಾಳೆ, ನನ್ನ ಗಂಡನ ಕಿತ್ಕೊಂಡ್ಲು ಅಷ್ಟಾನೆ, ಹೋಗ್ಲಿ ಬಿಡು, ಏನು ಪರ್ಮನೆಂಟ್ ಅಲ್ಲ ಈ ಲೋಕದಲ್ಲಿ. ಏನು ಹೆಚ್ಚು ಮಾಡ್ತಾಳೆ, ನನ್ನ ಆಸ್ತಿ ತಾನೇ ಕಿತ್ಕೊಂಡ್ರು, ಹೋಗ್ಲಿ ಬಿಡತ್ಲಾಗಿ. ಏನು ನನ್ನ ಹೆಂಡತಿ ನನ್ನನ್ನು ಮೋಸ ಮಾಡಿ ಓಡಿ ಹೋದ್ಲು ಪಕ್ಕದ ಮನೆಯವನ ಜೊತೆ ಅಷ್ಟಾನೆ, ಹೋಗ್ಲಿ ಬಿಡತ್ಲಾಗಿ. ನನ್ನ ದುಡ್ಡು ತಕೊಂಡು ವಾಪಸ್ ಕೊಟ್ಟಿಲ್ಲ, ಹೋಗ್ಲಿ ಬಿಡತ್ಲಾಗಿ. ನನ್ನನ್ನು ಪ್ರೀತಿ ಪ್ರೇಮ ಅಂತ ಹೇಳುವ ಹೆಸರಲ್ಲಿ ಮೋಸ ಮಾಡಿದ್ರು, ನನ್ನ ಉಪಯೋಗಿಸಿ ಕಬ್ಬನ ಚೀಪಿ ಎಸೆಯುವ ರೀತಿಯಲ್ಲಿ ಎಸ್ತು ಬಿಟ್ರು, ಹೋಗ್ಲಿ ಬಿಡತ್ಲಾಗಿ. ಎಲ್ಲದಕ್ಕೆ ಹೇಳು, ಹೋಗ್ಲಿ ಅತ್ಲಾಗಿ. ನನ್ನ ಏಸಪ್ಪ ಇದ್ದಾರೆ, ನನಗೆ ಏಸು ಕ್ಷಮಿಸಿದ ರೀತಿಯಲ್ಲಿ ನಾನು ಕ್ಷಮಿಸ್ಬಿಡ್ತೀನಿ, ಏಸು ಪ್ರೀತಿಸಿದ ರೀತಿಯಲ್ಲಿ ನಾನು ಪ್ರೀತಿಸ್ತೀನಿ. ಗೊಣಗುಟ್ಟು ಬೇಡ. ವಿಧೇಯತೆ, ಒಪ್ಪಿಕೊಳ್ಳುವಿಕೆ, ರಾಜಿಯಾಗುವುದು, ಇದೆಲ್ಲ ಮಾಡಿದಾಗ ನಿಮಗೆ ಖಂಡಿತವಾಗಿ ಕ್ಷಮಿಸಕ್ಕಾಗತ್ತೆ. ಖಂಡಿತವಾಗಿಯೂ ನಿನ್ನಿಂದ ಸಾಧ್ಯ. ನೋಡಿ ಪ್ರಿಯದೇ, ಇವತ್ತು ಅನೇಕ ರೋಗಗಳು ಡಾಕ್ಟರ್ಸ್ಗೆ ಕೂಡ ಗೊತ್ತಿಲ್ಲ ಈ ಎಲ್ಲ ರೋಗಗಳು ಯಾಕೆ ಇದೆ. ಇದನ್ನು ನುಂಗಿ ದ್ವೇಷನ ಇಟ್ಕೊಂಡು ಈ ಹೃದಯದಲ್ಲಿ ಕೊಳತು ನಾರ್ತಾ ಇದೆ. ಅದರಿಂದ ಅಸಿಡಿಟಿ ಬರ್ತಾ ಇದೆ, ರಕ್ತ ಸುಟ್ಟೋಗ್ತಾ ಇದೆ, BP ಆಗ್ತಾ ಇದೆ, ಶುಗರ್ ಆಗ್ತಾ ಇದೆ, ಅಸ್ತಮ ಆಗ್ತಾ ಇದೆ, ಕಾಲು ನೋವು, ಕೈ ನೋವು, ಅನೇಕ ರೋಗಗಳು. ಎಷ್ಟು ಮೆಡಿಸಿನ್ ತೆಗೆದ್ರು ಅದಕ್ಕೆ ಇವತ್ತು ವಾಸಿ ಆಗ್ತಾ ಇಲ್ಲ. ಯಾಕೆ ಬೇಕು? ದೇವರು ನಿನಗೆ ಸೌಖ್ಯ ಇಟ್ಟಿದ್ದಾರೆ, ದೇವರು ನಿನಗೆ ಬಿಡುಗಡೆ ಇಟ್ಟಿದ್ದಾರೆ. ಆ ಬಿಡುಗಡೆ ನಿನಗೆ ಬೇಕಾ? ಆ ಸೌಖ್ಯ ನಿನಗೆ ಬೇಕಾ? ಆ ಆಶೀರ್ವಾದ ನಿನಗೆ ಬೇಕಾ? ರಾಜಿಯಾಗು. ನಿನ್ನ ಹೃದಯದ ಜೊತೆನೆ ನೀನೇ ರಾಜಿಯಾಗು. ನಿನ್ನ ಹೃದಯದ ಹತ್ರ ಹೇಳು, ಪರವಾಗಿಲ್ಲ ಬಿಟ್ಟಾಕು, ಅವ್ರನ್ನ ಕ್ಷಮಿಸು. ಸಾಧ್ಯ ಆದರೆ ಒಂದು ಒಳ್ಳೆ ಪಾಪ ನಿವೇದನೆ ಮಾಡು. ಸಾಧ್ಯ ಆದರೆ ಮೊಣಕಾಲೂರಿ 2 ಕರಗಳನ್ನು ಮೇಲೆ ಕೆತ್ತಿ ಅವ್ರನ್ನ ಸಮರ್ಪಿಸಿ ಸ್ತುತಿಸಿ ಪ್ರಾರ್ಥಿಸು. ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನೀನೇ ಹಾಳಾಗಿ ಹೋಗೋದು. ನಿನಗೆ ಕ್ಷಮಿಸಕ್ಕಾಗದಿದ್ರೆ, ನಿನಗೆ ಪ್ರೀತಿಸಕ್ಕಾಗದಿದ್ರೆ, ನಿನಗೆ ಒಳ್ಳೆ ಕಾರ್ಯ ಮಾಡಕ್ಕಾಗದಿದ್ರೆ ನಿನ್ನ ಜೀವನ ಹಾಳಾಗಿ ಹೋಗುತ್ತೆ.
ನಿನ್ನ ಜೀವನಕ್ಕೆ, ನಿನ್ನ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಬಾಳ ಸಂಗಾತಿಗೆ ನಿನಗೆ ಆಶೀರ್ವಾದ ಬೇಕಾ? ನೀನು ಕ್ಷಮಿಸು. ಮದುವೆ ಆದ ಶುರುವಲ್ಲಿ ಕೆಲವು ಅತ್ತೆಯರು ಹೇಳ್ತಾರೆ, ಸಿಸ್ಟರ್ ನನ್ನ ಸೊಸೆ ಸಿಸ್ಟರ್ ನನ್ನ ಹೊಟ್ಟೆಯಲ್ಲಿ ಹುಟ್ಟದಂತಹ ಮಗಳು ದೇವರು ನನಗೆ ಕೊಟ್ಟಿದ್ದಾರೆ, ಪ್ರಾರ್ಥಿಸಿ ಅವರಿಗಾಗಿ. 2-3 ವರ್ಷಗಳು ಕಳೆದ ಮೇಲೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟದಂತಹ ನಿಮ್ಮ ಮುದ್ದು ಮಗಳು ಸೊಸೆ ಹೇಗಿದ್ದಾರೆ? ಹಾಳಾದವಳು, ಮಗಳಂತೆ ಮಗಳು, ಯಾವಾಗ ಹಾಳಾದವಳು ಓಡೋಗ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನೋಡಿ ಮನುಷ್ಯನದು. ಯಾವಾಗ ಅತ್ತೆ ತಾಯಿ ಆಗ್ತಾರೋ, ಸೊಸೆ ಮಗಳಾಗ್ತಾರೋ, ಜೀವನದಲ್ಲಿ ಆಶೀರ್ವಾದ, ಕುಟುಂಬಕ್ಕೆ ಆಶೀರ್ವಾದ. ಗಂಡ ಹೆಂಡತಿ ದೇವರು ಒಂದುಗೂಡಿಸಿದು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಆಶೀರ್ವಾದ ಇಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಬ್ಬರ ಮುಖನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಕ್ಷಮಿಸಿ, ಪ್ರೀತಿಸಿ, ಏನು ಒತ್ಕೊಂಬಂದಿಲ್ಲ. ನಾನು ಹೇಳೋದು ಇಷ್ಟೇ ಪ್ರಿಯರೇ, ಒಬ್ಬರ ಜವಾಬ್ದಾರಿಯನ್ನು ಒಬ್ಬರು ಒತ್ಕೊಳ್ಳಿ. ಗಂಡನ ಕರ್ತವ್ಯ ಮಾಡಲೇಬೇಕು, ಹೆಂಡತಿಯ ಕರ್ತವ್ಯ ಮಾಡಲೇಬೇಕು. ತಂದೆ ತಾಯಿ ಮಕ್ಕಳನ್ನ ಎತ್ತಾಕಿದ್ರೆ ಸಾಲದು, ಆ ಕರ್ತವ್ಯ ಮಾಡಬೇಕು. ಅದರ ಬಗ್ಗೆ ಒಂದು ಟಾಕ್ ಇದೆ ಯೂಟ್ಯೂಬಲ್ಲಿ ನಂದು, ನೋಡಿ. ಅದು ಮಕ್ಕಳನ್ನ ಹೇಗೆ ಸಾಕಬೇಕು, ಮುಂದಿನದು ಕೂಡ ನಂದೊಂದು ಟಾಕ್ ಅದರ ಮೇಲೇ ಬರ್ತದೆ. ಬರೀ ವಿದ್ಯಾಭ್ಯಾಸ ಕೊಟ್ಟು ಬರೀ ಊಟ ಬಟ್ಟೆ ಕೊಟ್ಟರೆ ಸಾಲದಿಲ್ಲ. ಮಕ್ಕಳನ್ನ ಯೇಸುನ ಕೊಡಿ, ದೇವರ ವಾಕ್ಯ ಕೊಡಿ, ಯೇಸುವಿನ ಪ್ರೀತಿ ಕೊಡಿ. ಕ್ಷಮೆ ಅಂದರೆ ಏನು, ತಾಳ್ಮೆ ಅಂದರೆ ಏನು, ಕ್ಷಮಿಸಿದರೆ ಏನಾಗುತ್ತೆ ಅಂತ ಹೇಳ್ಕೊಡಿ. ಕ್ಷಮಿಸಿದಾಗ ಕ್ಷೇಮ, ಕ್ಷಮಿಸಿದಾಗ ಸೌಖ್ಯ, ಕ್ಷಮಿಸಿದಾಗ ಬಿಡುಗಡೆ. ಇದೆಲ್ಲ ಅವರಿಗೆ ಹೇಳಿಕೊಡಿ. ಪರಸ್ಪರ ಐಕ್ಯಗೊಳ್ಳಿ. ನೋಡಿ, ನೀವು ಹೀಗೆ ನಿಮ್ಮ ಕುಟುಂಬವನ್ನು ಯೇಸು ನಾಮದಲ್ಲಿ ಪೋಣಿಸಿದರೆ ಅದನ್ನು ಯಾರಿಂದಲೂ ಬಿಡುಗಡೆ ಮಾಡೋಕ್ಕಾಗಲ್ಲ. ಯೇಸು ನಾಮದಲ್ಲಿ ಬೇರೆ ಬೇರೆ ಆಗಿರುವ ನಿಮ್ಮ ಜೀವನವನ್ನು ಯೇಸು ನಾಮದಲ್ಲಿ ಒಂದು ಸೇರಿ ಕುಟುಂಬವಾಗಿ ಹೀಗೆ ಬಂಧಿಸಿ. ಈಗ ನೋಡಿ, ಒಂದು ಗ್ಲಾಸಲ್ಲಿ ನೀರು ತಗೊಳ್ಳೋದು. ಓಕೆ, ನೀರು ತಗೊಂಡು ಅದಕ್ಕೆ ಒಂದು ಲೆಮನ್ ಪೀಸ್ ಕಟ್ ಮಾಡಿ ಸ್ಕ್ವೀಸ್ ಮಾಡಿ, ನಿಂಬೆಹಣ್ಣನ್ನ ಕಟ್ ಮಾಡಿ ಹಿಂಡಿ. ಓಕೆ, ಯಾವುದರ ರುಚಿ ಜಾಸ್ತಿ ಇರುತ್ತೆ? ನೀರಿನ ರುಚಿ ಈಗ ಜಾಸ್ತಿ ಇರುತ್ತಾ, ನಿಂಬೆಹಣ್ಣದ ರುಚಿ ಜಾಸ್ತಿ ಇರುತ್ತಾ? 1-2 ತೊಟ್ಟು ನಿಂಬೆಹಣ್ಣು, 1-2-3 ತೊಟ್ಟು ಅಥವಾ 1 ಸ್ಪೂನ್ ನಿಂಬೆಹಣ್ಣು ಒಂದಿಷ್ಟುದ್ದ ಗ್ಲಾಸಿಗೆ ನಾವು ಹಿಂಡಿರ್ತೀವಿ. ನಿಂಬೆಹಣ್ಣದ ರುಚಿ ತಾನೇ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ, ಆಗ ಆ ಹುಳಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನೀರು ಎಂಬ ಗಂಡ, ನಿಂಬೆ ರಸ ಎಂಬ ಹೆಂಡತಿ, ಉಪ್ಪು ಎಂಬ ಯೇಸು. ಅರ್ಥ ಆಗ್ತಾ ಉಂಟಲ್ಲ? ಕಲಿಸಿದಾಗ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಕುಟುಂಬ ಬ್ಯಾಲೆನ್ಸ್ ಆಗಬೇಕು. ನಿಮ್ಮ ಕುಟುಂಬ ಬ್ಯಾಲೆನ್ಸ್ ಆಗಬೇಕಾದ್ರೆ ಪರಸ್ಪರ ಕ್ಷಮಿಸಬೇಕು, ಪರಸ್ಪರ ಪ್ರೀತಿಸಬೇಕು, ಪರಸ್ಪರ ನಂಬಬೇಕು. ನಾನು ದೊಡ್ಡದು ಏನು ಮಣ್ಣಂಗಟ್ಟಿ ಇಲ್ಲ. ಹೋಗುವಾಗ ಏನು ಹೊತ್ಕೊಂಡೋಗಲ್ಲ. ನೀವು ಎಷ್ಟು ದೊಡ್ಡದು ಅಂತ ಅರ್ಚ್ತೀರೋ ಅಷ್ಟು ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ಅಷ್ಟು ರೋಗಕ್ಕೆ ತುತ್ತಾಗ್ತೀರಾ, ಅಷ್ಟು ಸೋಲನ್ನು ಕಾಣ್ತೀರಾ, ಅಷ್ಟು ನೋವನ್ನು ಕಾಣ್ತೀರಾ. ಯೇಸು ನಾಮದಲ್ಲಿ ವಾಪಸ್ ಬನ್ನಿ. ಯಾರು ಏನೂ ಅಲ್ಲ. ಬಂದಿದ್ದೀವಿ, ಬದುಕ್ತೀವಿ, ಒಂದಿನ ಹೋಗ್ತೀವಿ. ಹೋಗುವ ಮೊದಲು ಅಲ್ಲಿ ಪರಲೋಕ ಬೇಕು, ಯೇಸುವಿನ ಮಡಿಲು ಬೇಕು. ಸುಮ್ಮನೆ ಬಂದಿಲ್ಲ ಈ ಲೋಕಕ್ಕೆ. ಈ ಲೋಕದಲ್ಲಿ ಬದುಕಿ ಬೇರೆಯವರಿಗಾಗಿ ಒಳಿತು ಮಾಡಬೇಕು. ನಿನಗೆ ದ್ರೋಹ ಬಗೆದವರಿಗಾಗಿ ಏನು ಅವ್ರು ನನಗೆ ಮಾಡಿಲ್ಲ ಅಂತ ಹೇಳುವ ರೀತಿಯಲ್ಲಿ ಅವರ ಬಗ್ಗೆ ಒಳ್ಳೆಯದನ್ನು ಮಾತ್ರ ಮಾತಾಡು. ನಾನು ಅದೇ ಮಾಡೋದು. ನನ್ನ ಬಗ್ಗೆ ಯಾರು ಏನೇನು ಹೇಳ್ತಾರೆ, ಏನು ಮಾಡ್ತಾರೆ, ಯಾವುದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಸ್ವಲ್ಪ ಕೂತು ಅಳ್ತೀನಿ, ಯೇಸು ಹತ್ರ ಹೇಳ್ತೀನಿ, ಏಸಪ್ಪ ನಿನಗೆ ವಹಿಸ್ಬಿಟ್ಟೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಬರೀ ಒಳ್ಳೇದು ಮಾತ್ರ, ಪಾಸಿಟಿವ್ ಮಾತ್ರ ಹೇಳ್ಕೊಂಡು ಅವರಿಗಾಗಿ ಪ್ರಾರ್ಥಿಸ್ಕೊಂಡು ಹೋಗ್ತೀನಿ. ಹಾಗೆ ಮಾಡುವ. ಏನೂ ಇಲ್ಲ ಈ ಲೋಕದಲ್ಲಿ. ಈ ಎಲ್ಲ ಸೂತ್ರಗಳನ್ನ ಅನುಸರಿಸಿ ನೋಡಿ, ದೇವರು ಎಷ್ಟು ನಮ್ಮ ಕುಟುಂಬವನ್ನು ಏಳಿಗೆ ಪಡಿಸ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ ಅಂತ. ಏನೂ ಅಲ್ಲದೆ, ಏನೂ ಇಲ್ಲದ ಶೂನ್ಯದಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವೇಶ್ವರನಿಗೆ ಏನೂ ಇಲ್ಲದ ಶೂನ್ಯದಿಂದ ನಿನ್ನ ಕುಟುಂಬವನ್ನು ಕಟ್ಟಲಿಕ್ಕೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸಲಿಕ್ಕೆ, ನಿನ್ನ ಕುಟುಂಬವನ್ನು ಬಿಡುಗಡೆ ಮಾಡಲಿಕ್ಕೆ, ನಿನ್ನ ಕುಟುಂಬಕ್ಕೆ ಆರೋಗ್ಯ, ಆನಂದ, ಅಭಿಷೇಕ ಕೊಡಲಿಕ್ಕೆ ನಮ್ಮ ಯೇಸುವಿಗೆ ಸಾಧ್ಯ. ಸಂತ ಜೋಸೆಫರ್ ನೋಡಿ, ಅವರಿಗೆ ಏನು ಅದರಲ್ಲಿಲ್ಲ.
ದೇವದೂತರು ಹೇಳಿದ್ರು ಕನಸಿನಲ್ಲಿ ಬಂದು, ತಾಯಿಯನ್ನು ನೀನು ಸ್ವೀಕರಿಸು. ಮಾತೆ ಮರಿಯಮ್ಮ ಏನು ತಪ್ಪು ಮಾಡಿಲ್ಲ, ನೀನು ಸ್ವೀಕರಿಸು. ಏನು ಜಡ್ಜ್ಮೆಂಟ್ ಮಾಡಿಲ್ಲ. ಎಸ್ ಮೈ ಲಾರ್ಡ್ ಅಂತ ಒಪ್ಕೊಂಡ್ರು. ಮಾತೆ ಮರಿಯಮ್ಮನವ್ರನ್ನ ಸ್ವೀಕರಿಸಿದ್ರು. ದೇವದೂತರು ಬಂದು ಹೇಳ್ತಾರೆ ಕನಸಿನಲ್ಲಿ, ನೀನು ತಾಯಿಯನ್ನು ಮಗುವನ್ನು ಕರ್ಕೊಂಡು ಈಜಿಪ್ಟಿಗೆ ಹೋಗು. ಎಸ್ ಮೈ ಲಾರ್ಡ್, ಐ ಆಮ್ ರೆಡಿ ಅಂತ ಹೇಳಿ ಹೋಗ್ತಾರೆ. ಏನು ಯೋಚನೆ ಮಾಡಿಲ್ಲ, ಏನು ಜಡ್ಜ್ಮೆಂಟ್ ಮಾಡಿಲ್ಲ. ನಾನು ಯಾಕೆ ಮಾಡಬೇಕು, ನನಗೆ ಯಾಕೆ ಈ ಕಷ್ಟ, ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಏನು ಕೇಳಲಿಲ್ಲ, ಹೋದ್ರು. ಇದು ಸಂತ ಜೋಸೆಫರ ವರ್ಷವಾಗಿ ಧರ್ಮಸಭೆ ಆಚರಿಸ್ತಾ ಇರುವಾಗ ಅವರ ಕೆಲವು ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ. ಮಾತೆ ಮರಿಯಮ್ಮನವರಂತೆ ತಾಳ್ಮೆ, ಸಂತ ಜೋಸೆಫರಂತೆ ಯಾವುದೇ ನ್ಯಾಯ ವಿಚಾರಣೆ ಮಾಡದೆ, ಯಾವುದೇ ಸರಿ ಯಾವುದು ತಪ್ಪು ಯಾವುದು ಏನು ಯೋಚನೆ ಮಾಡದೆ, ದೇವರ ವಾಕ್ಯ ಏನು ಹೇಳುತ್ತೆ, ದೇವರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಕೊಂಡು ಹೋದರು. ಅದೇ ರೀತಿಯಲ್ಲಿ ಇವತ್ತು ತೀರ್ಮಾನ ತಗೊಳ್ಳೋಣ. ಮೊದಲನೇದಾಗಿ, ಎರಡನೇದಾಗಿ ದೇವರ ವಾಕ್ಯವನ್ನು ಅನುಸರಿಸುವ, ಮೂರನೆಯದಾಗಿ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ನಮ್ಮ ಹೃದಯದಲ್ಲಿ ನಾವು ರಾಜಸಂಧಾನ ಮಾಡಿಕೊಂಡು ಬೇರೆಯವರ ಹತ್ರ ಅದು ಏನೇ ತಪ್ಪಿರಲಿ ರಾಜಸಂಧಾನ ಮಾಡಿಕೊಳ್ಳುವ, ಬೇರೆಯವರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ಕ್ಷಮಿಸುವ, ಪ್ರೀತಿಸುವ, ಕುಟುಂಬವನ್ನು ಕಟ್ಟುವ, ಒಂದಾಗುವ, ಮರೆಯುವ, ಮರೆತು ಬಾಳುವ, ಐಕ್ಯಗೊಳ್ಳುವ, ಯೇಸುವಿನಲ್ಲಿ ಒಂದಾಗುವ, ಒಂದು ದಿನ ಯೇಸುವಿನ ಮಡಿಲಲ್ಲಿ ಕೂರುವ ಸೌಭಾಗ್ಯವನ್ನು ಪ್ರಭು ಯೇಸು ನನಗೂ ನಿನಗೂ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುವ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ಯೇಸುವೆ, ನನ್ನ ಜೀವನದಲ್ಲಿ ಅನೇಕ ರೋಗಗಳಿದೆ, ಕಷ್ಟಗಳಿದೆ, ದುಃಖಗಳಿದೆ, ವೇದನೆಗಳಿದೆ, ಸೋಲುಗಳಿದೆ, ದುರ್ಗುಣಗಳಿದೆ, ದುಶ್ಚಟಗಳಿದೆ. ಯೇಸುವೆ, ಕ್ಷಮಿಸಕ್ಕಾಗ್ತಾ ಇಲ್ಲ ಸ್ವಾಮಿ. ನನಗೆ ಗೊತ್ತು, ಕ್ಷಮಿಸದೇನೆ ಇದೆಲ್ಲ ಬಂದಿದೆ ಅಂತ ಗೊತ್ತು, ಆದರೆ ಆಗ್ತಾ ಇಲ್ಲ. ಪವಿತ್ರಾತ್ಮರ ಸಹಾಯ ಕೇಳಿ ಪ್ರಿಯರೇ, ನಿತ್ಯ ಸಹಾಯಕರಾದ ಪವಿತ್ರಾತ್ಮರ ಸಹಾಯ ಕೇಳಿ. ನಿನ್ನಿಂದ ತೀರ್ಮಾನ ತಗೊಳ್ಳುವಾಗ ಅದು ಸಾಧ್ಯ ಆಗದಿದ್ರೆ, ಆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಆಗದಿದ್ರೆ ಪವಿತ್ರಾತ್ಮರ ಹತ್ರ ಹೇಳಿ. ಯೇಸು ಹೇಳಿದ್ರು, ನಿನ್ನನ್ನು ನಾನು ಅನಾಥನನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿನಗೊಬ್ಬ ಸಹಾಯಕನನ್ನು ನಾನು ಕಳುಹಿಸಿಕೊಡ್ತೇನೆ ಅಂತ. ನಿತ್ಯ ಸಹಾಯಕರಾದ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿರಿ, ಅವ್ರನ್ನ ಕ್ಷಮಿಸಲಿಕ್ಕೆ ನನಗೆ ಸಹಾಯ ಮಾಡಿರಿ. ನನ್ನ ಬೆನ್ನಿಗೆ ಚಾಕು ಹಾಕಿದವರು, ನನ್ನನ್ನು ನಂಬಿಸಿ ದ್ರೋಹ ಮಾಡಿದವರು, ನನ್ನ ಕುಟುಂಬವನ್ನು ಹಾಳು ಮಾಡಿದವರು, ನನ್ನನ್ನು ಬೀದಿಗೆ ತಂದವರು, ಯೇಸುವೆ ಪರಿಶುದ್ಧಾತ್ಮರೇ ಸಹಾಯ ಮಾಡಿರಿ ಸ್ವಾಮಿ. ಕೇಳಿದವರಿಗೆ ಕೊಡಲಾಗುವುದು, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಯೇಸು ನಾಮದಲ್ಲಿ ಹೃದಯದಿಂದ ಕ್ಷಮಿಸಿ, ಹೃದಯದಿಂದ ಪ್ರೀತಿಸಿ, ಒಂದು ದಿನ ಯೇಸುವಿನ ಮಡಿಲಲ್ಲಿ ಕೂರುವ ಸೌಭಾಗ್ಯ ನನಗೂ ನಿಮಗೂ ಸಿಗುತ್ತೆ. ಯೇಸು ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ಆಗ ಎಲ್ಲರನ್ನ ಕ್ಷಮಿಸುವ, ಎಲ್ಲರನ್ನು ಪ್ರೀತಿಸುವ, ಯೇಸು ನಾಮದಲ್ಲಿ ಒಂದು ಸೇರಿ ಶ್ರೀಮಂತಿಕೆಯಿಂದ, ಯೇಸುವಿನ ಶ್ರೀಮಂತಿಕೆಯಿಂದ ಜೀವಿಸುವ. ಆಮೇನ್.